ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಚಂದ್ರಿಕಾ ನಾಗರಾಜ್. ರೆಡ್ ಕ್ರಾಸ್ ಸೊಸೈಟಿ ಮಾನವ ಸೇವಾ ಪರಂಪರೆದ ಕುರಿತು ಸರ್ವೇ ಜನ ಹಿತಾಯ ಸರ್ವೇ ಜನ ಸುಖಾಯ ತತ್ವದಂಚ ಕಾರ್ಯ ಮಲ್ತೊಂದು ಉಂಡು ಕರ್ನಾಟಕ ರಾಜ್ಯದ ರಾಜ್ಯಪಾಲೆ ಥಾವರ್ ಚಂದ್ ಗೆಹ್ಲೋಟ್ ಪಂತೆರ್ ಕುಡ್ಲಡ್ ಶನಿವಾರ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿದ ಶತಮಾನೋತ್ಸವ ಕಟ್ವಣ ಲೋಕಾರ್ಪಣೆ ಮಲ್ತದು ಪಾತೆರೆಯರು. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿದ ಶತಮಾನೋತ್ಸವ ಲೆಕ್ಕುಡು ಸೊಸೈಟಿದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಕುಡ್ಲದ ಸ್ಟೇಟ್ ಬ್ಯಾಂಕ್ ಕೈತಲ್ದ ದುಂಬುದ ಜಿಲ್ಲಾಧಿಕಾರಿ ಆಫೀಸ್ ಪರಿಸರಡು 6 ಕೋಟಿ ರೂಪಾಯಿ ಖರ್ಚಿಡು ಶತಮಾನೋತ್ಸವ ಕಟ್ಟೋಣ ಕಟ್ಟದೆತ್ತದು ಐತ ಲೋಕಾರ್ಪಣೆದಲ್ಲಿ ಶನಿವಾರ நடத்தது. ಲೋಕಾರ್ಪಣೆಗೆ ಕರ್ನಾಟಕದ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಬತ್ತನ ಬೆರಿಕೆ ಪೊಲೀಸ್ ಬ್ಯಾಂಡ್ ವಾದ್ಯಡು ರಾಷ್ಟ್ರಗೀತೆ ಮೂಡ್ದು ಕಾರ್ಯಕ್ರಮ ಶುರುವಾಂಡು. ರೆಡ್ ಕ್ರಾಸ್ ಸೊಸೈಟಿ ಜಿಲ್ಲಾ ಘಟಕ ಕುಡ್ಲದ ಗುರುಕಾರ್ಯರು ಶಾಂತರಾಮ ಶೆಟ್ಟಿ ರಾಜ್ಯಪಾಲರು ಸೇರಿನಂಚ ಬಿನ್ನೆರೆ ನೇದುಕೊಂಡಿರು. ಜಿಲ್ಲಾಧಿಕಾರಿ ದರ್ಶನ್ HV ರಾಜ್ಯಪಾಲರಿಗೆ ಮರ್ಯಾದೆ ಮಸಂದಾಯರು. ಶಾಂತರಾಮ ಶೆಟ್ಟಿ ಗುರುಕಾರ್ಮಿಡು ರಾಜ್ಯ ವಿಧಾನಸಭೆತ ಗುರುಕಾರ್ಯರು UT ಖಾದರ್ ಮಲ್ಲ ಬಿನ್ನೆರಾದಿತ್ತದು ರಾಜ್ಯಪಾಲರು ಲೇಸ್ ಉದಿಪನ ಮಲ್ತೇರು. ಖಾದರ್ ಪಾತಿರ್ದು ಜಿಲ್ಲೆದ ರೆಡ್ ಕ್ರಾಸ್ ಸೊಸೈಟಿದ ಕಡೀರ್ದ ಗುರುಕಾರ್ಯರು ಸದಸ್ಯರು ಐದು ಬೊಕ್ಕದ ಪದಾಧಿಕಾರಿಗಳಿಗೆ ಮಾತಾ ಮೆಚ್ಚುಗೆ ಸಂದವೆಂದು ಪಂಡಿನಾರು. ಒಂದಿನ ಭಾರೀ ಎಡ್ಡೆಡು ದುಂಬರಿತೊಂದು ಮಾನವೀಯತೆ ಸಂದೇಶದ ಮಲ್ಲ ಶಕ್ತಿ ಕೇಂದ್ರವಾದ ಮಲ್ತದೇರು ನೆತ್ತಿರದಾನದ ಜಾಗೃತಿ ಮಲ್ತೊಂದುಲ್ಲೇರು. ಅನ್ನದಾನ ಶಿಕ್ಷಣದಾನ ಮಲ್ಲೆ ಆದಿತ್ತಂಡು ಇತ್ತೆ ನೆತ್ತಿರದಾನ ಮಲ್ಲೆ ಎಂದು ಪಂಡಿರು. ರೆಡ್ ಕ್ರಾಸ್ ಸೊಸೈಟಿ ಬರೇ ನಾವಿವತ್ತು ಬ್ಲಡ್ ಅನ್ನು ಜನರಿಗೆ ಅದು ಪೇಷಂಟ್ಗೆ ಕೊಡುವಂಥ ಸೊಸೈಟಿ ಅಲ್ಲ. ರೆಡ್ ಕ್ರಾಸ್ ಸೊಸೈಟಿ ಅದು ಮಾನವೀಯತೆಯ ಮತ್ತು ವ್ಯಕ್ತಿಗಳ ಆ ಮಾನವೀಯತೆಯ ಮೌಲ್ಯಗಳನ್ನು ಯುವಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯದಲ್ಲಿ ಜಾಗೃತಿಸಿಕೊಳ್ಳುವಂತಹ ದೊಡ್ಡ ಮಟ್ಟದ ಒಂದು ಸಂಸ್ಥೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾತಿರ್ದು ಕರೆನ 7 ದಶಕಲೆಡ್ದು ರೆಡ್ ಕ್ರಾಸ್ ಸಂಸ್ಥೆ ಪ್ರಾಮಾಣಿಕ ಪ್ರಯತ್ನ ಮಲ್ತದು ಕೆಲಸ ಮಲ್ತದುಂಡು. ಕೋವಿಡ್ ದ ಪೊರ್ತುಡು ಭಾರಿ ಕೆಲಸ ಮಲ್ತದುಂಡು. ಸರಕಾರಗೂ ಮಾತಾ ಕಡೆಗೆ ಮುಟ್ಟಿರ ಸಾಧ್ಯ ಇಜ್ಜಿ ಅವು ಇಂಚಿನ ಸಂಸ್ಥೆಲೆಡು ಆ ಒಂದು ಪಂಡೇರು. ರೆಡ್ ಕ್ರಾಸ್ ಸೊಸೈಟಿಯವರು ಸಮಾಜದ ಎಲ್ಲ ವರ್ಗಗಳನ್ನು ಯಾರು ಆ ಸಂದರ್ಭದಲ್ಲಿ ಸಹಾಯದ ಅಗತ್ಯ ಇತ್ತು ಅವರಿಗೆ ಪ್ರಾಮಾಣಿಕವಾಗಿ ತಲುಪುವಂಥ ಕೆಲಸವನ್ನು ರೆಡ್ ಕ್ರಾಸ್ ಸೊಸೈಟಿ ಮಂಗಳೂರು ಮಾಡಿದೆ ಅನ್ನುವಂಥದ್ದನ್ನು ಕೂಡ ಸನ್ಮಾನ್ಯ ರಾಜ್ಯಪಾಲರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಗೆ ಭಗವಂತನಿಗೆ ಎಲ್ಲ ಕಡೆ ತಲುಪಲಿಕ್ಕೆ ಸಾಧ್ಯವಿಲ್ಲೋ ಹಾಗೆ ಸರ್ಕಾರಕ್ಕೂ ಕೂಡ ಎಲ್ಲ ಕಡೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಸಂಸ್ಥೆಗಳ ಅಗತ್ಯ ಸರ್ಕಾರಿ ವ್ಯವಸ್ಥೆಯನ್ನು ತಲುಪಲಿಕ್ಕೆ ಮತ್ತು ಕಷ್ಟದಲ್ಲಿರುವವರನ್ನ ಸರ್ಕಾರ ವ್ಯವಸ್ಥೆಯ ಜೊತೆ ಜೋಡಿಸಲಿಕ್ಕೆ ಅಗತ್ಯ ಇದೆ ಅನ್ನುವಂಥದ್ದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ತಾ ರೆಡ್ ಕ್ರಾಸ್ ಸೊಸೈಟಿ ಕರ್ನಾಟಕ ರಾಜ್ಯ ಗುರುಕಾರ್ಲ ಆದುಪ್ಪುನ ರಾಜ್ಯಪಾಲರು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿದ ಶತಮಾನೋತ್ಸವ ಕಟ್ಟೋಣ ಲೋಕಾರ್ಪಣೆ ಮಲ್ತದು ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಘಟಕದ 7 ವರ್ಷಲಿನ ಸಾಧನೆದ ಡಿಜಿಟಲ್ ಸಮರ್ಪಣ್ ನೆಂಪುದ ಸಂಚಿ ಅನಾವರಣ ಮಲ್ತೇರು. ಜಿಲ್ಲಾ ಘಟಕದ ಗುರುಕಾರ್ಯರು ಶಾಂತರಾಮ ಶೆಟ್ಟಿ ಬೊಕ್ಕ ಕಟ್ಟೋಣ ಸಮಿತಿ ನಿರ್ದೇಶಕರು ಪುಷ್ಪರಾಜ್ ಜೈನರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಲೋಕಾರ್ಪಣೆದ ಸಂದೇಶ ಕುರಿತು ರೆಡ್ ಕ್ರಾಸ್ ಸೊಸೈಟಿ ಮಾನವ ಸೇವಾ ಪರಂಪರೆದ ಗುರುತು ಮಾನವತಾ ನಿಷ್ಕಾಮ ಕರ್ಮ ಸೇವೆ ಸರ್ವೇ ಜನ ಹಿತಾಯ ಸರ್ವೇ ಜನ ಸುಖಾಯ ಸರ್ವೇ ಜನ ಸುಖಿನೋ ಭವಂತು ತತ್ವದಂಚ ಎಡ್ಡೆ ಕಾರ್ಯ ಮಲ್ತೊಂದುಂಡು. ಕರ್ನಾಟಕ ಶಾಖೆ ಬೇತೆ ಬೇತೆ ಕ್ಷೇತ್ರೊಳೆಡು ಎಡ್ಡೆ ಸೇವೆ ಕೊರೊಂದುಂಡು. ಸ್ವಯಂ ಸೇವಕರಿಗೂ ಮಾತಾ ಸಮಾಜಗೂ ಒಂದು ಪ್ರೇರಣೆ ಆವಡು. ಸೇವಾ ಪರಮೋಧರ್ಮ ಪನ್ಪಂಚ कर्तव्य मलपड़ मातरेगला एड्डेपु बयकेरु. ऐसे में रेड क्रॉस को न केवल पारंपरिक सेवाओं तक सीमित रहना है बल्कि नवाचार डिजिटल साधनों और स्थानीय सहभागिता के माध्यम से अपनी पहुंच और बढ़ाने की आवश्यकता है, उसको व्यापक बनाने की आवश्यकता है. सेवा परमो धर्म की
भावना के साथ हम सब मिलकर इस शताब्दी भवन को जन कल्याण का केंद्र बनाएं, ऐसी मेरी अपेक्षा है। आइए हम सब मिलकर दया, सेवा और सामाजिक उत्तरदायित्व के इन महान मूल्यों को आत्मसात करें और अपने समाज को सुरक्षित और समावेशी बनाएं। ಶಾಸಕರು ವೇದವ್ಯಾಸ್ ಡಿ ಕಾಮತ್, ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಒತ್ತುಗುರುಕಾರರು ದುಂಬುದ ಎಡಿಜಿಪಿ ಭಾಸ್ಕರ್ ರಾವ್ ಬಿನ್ನಿರಾದ ಪಾಲ್ಗೊಂಡಿರು. ಡಾಕ್ಟರ್ ಸತೀಶ್ ರಾವ್, ಡಾಕ್ಟರ್ ಸಚ್ಚಿದಾನಂದ ರೈ, ಗುರುದತ್ ಎಂ ನಾಯಕ್, ಯತೀಶ್ ಬೈಕಂಪಾಡಿ, ಡಾಕ್ಟರ್ ಸುಮನಾ ಬೋಳಾರ ಇಂಚ ಪದಾಧಿಕಾರಿಗಳು ಈ ಪೊರ್ತುಡಿತ್ತಿರು. ಕಾರ್ಯಂತಿರು ಕಿಶೋರ್ ಚಂದ್ರ ಹೆಗ್ಡೆ ಸೊಲ್ಮೆಸಂದೇರ್, ಮಂಜುಳಾ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರು. ಲಾರಿ ಬೊಕ್ಕ ಕಾರು ಒಂಜಕ್ಕೊಂಜಿ ಎಡ್ತದು ನಾಲ್ವೇರು ಜೂವ ಕಲ್ಲವನ್ನ ಬೇಜಾರ್ದ ಸಂಗತಿ ಮಾಡಿ ಮೈಸೂರು ರಾಜಮಾರ್ಗದ ಸಂಪಾಜಿ ಕೊಯ್ನಾಟಡು ನಡೆತದಂಡ ತೀರ್ನಕ್ಲು ಗೋಣಿಕೊಪ್ಪ ಬೊಕ್ಕ ಹುಣಸೂರದ ನಿಹಾದ್, ರಿಜ್ವಾನ್, ರಾಖಿಬ್ ಬೊಕ್ಕ ರಿಷು ಪಂಡ್ ಗುರ್ತು ಮಲ್ತದಂಡ. ಮಾಣಿ ಮೈಸೂರು ರಾಷ್ಟ್ರೀಯ ರಾಜಮಾರ್ಗದ ಸಂಪಾಜ ಕೈತಲ್ದ ಕೊಯನಾಡು ಲಾರಿ ಬೊಕ್ಕ ಕಾರು ಒಂಜಕೊಂಜಿ ಗುದ್ದುದು ಗೋಣಿಕೊಪ್ಪ ಬೊಕ್ಕ ಹುಣಸೂರ್ದ ನಿಹಾದ್, ರಿಜ್ವಾನ್, ರಾಖಿಬ್ ಬೊಕ್ಕ ರಿಷು ಪನ್ಪುನ ನಾಲ್ವೇರು ತೀರ್ದೇರು. ಜಾಗೆಡೆ ಇರುವೆರ್ನ ಪ್ರಾಣ ಪೋತುಂಡು. ನನ ಇರುವೆರಿನ ಆಸ್ಪತ್ರೆಗೆ ಸಾಗಾನಗ ತೀರ್ದೇರು. ಗೋಣಿಕೊಪ್ಪ ಬೊಕ್ಕ ಹುಣಸೂರ್ದ ಈ 4 ಜವನಿರು ಕುಡ್ಲದ ಉಳ್ಳಾಲಗು ಕಾರಡು ಗುರುವಾರ ಪೋದಿತ್ತದು ಶುಕ್ರವಾರ ವಾಪಸ್ ಪೋನಗ ಈ ಸಂಗತಿ ನಡತದಂಡು. ಲಾರಿ ಮಡಿಕೇರಿಡ್ದು ಸುಳ್ಳಿದಂಚಿ ಬರೊಂದಿತ್ತಡು ಪಂಡದು ತೀರಿದು ಬೈದಂಡು. ಜುಲೈ 22ಕ್ಕೂ ತೋಜಂದೆ ಆದಿತ್ನ ಸುಬ್ರಹ್ಮಣ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸರ್ಕಾರಿ ಆಂಬ್ಯುಲೆನ್ಸ್ ಡ್ರೈವರ್ ಹೊನ್ನಪ್ಪ ದೇವರಗದ್ದೆ ಪನ್ಪುನರನ ಪುಣ ಶುಕ್ರವಾರ ಕುಮಾರಧಾರ ಸುದೆಟ್ಟು ತೋಜಿತಂಡ ಅರೆನ ಬುಡಿದಿ ಕೊನ್ನ ದೂರದ ಮಿತ್ತು ಪೊಲೀಸರು ನಾಡ್ ಪತ್ತನ ಕಾರ್ಯಾಚರಣೆ ನಡೆದಿತ್ತಂಡ. ಸುಬ್ರಹ್ಮಣ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸರ್ಕಾರಿ ಆಂಬ್ಯುಲೆನ್ಸ್ ಡ್ರೈವರು ಹೊನ್ನಪ್ಪ ದೇವರಗದ್ದೆ ಜುಲೈ 22ದಿಂಚ ತೋಜಂದೆ ಆದಿತ್ತದು ಅರೆನ ಪುಣ ಶುಕ್ರವಾರ ಕುಮಾರಧಾರ ಸುದೆಟ್ಟು ತೋಜಿತಂಡು. ಅರೆನ ಬುಡಿದಿ ಕುರ್ನ ದೂರದ ಮಿತ್ತು ಪೊಲೀಸರು ಕೇಸ್ ದೆತೊಂದು ಕರೆನ ಮೂಜಿ ನುಡಿದು ನಾಡುನ ಕಾರ್ಯ ಶುರು ಮಲ್ತದಿತ್ತೇರು. ಕುಮಾರಧಾರ ಸುದೆಟ್ಟು ಸುಮಾರು 3 ಕಿಲೋಮೀಟರ್ ದೂರಡು ಪುಣ ತೋಜಿದಿಂಡು. ನಾಡುನ ಕಾರ್ಯಡು ಈಶ್ವರ ಮಲ್ಪೆ, SDRF ಕೂಟ, ಊರುದಕ್ಲು, ರವಿ ಕಕ್ಕೆಪದವು ಕೂಟ ಬೊಕ್ಕ ಸುಳ್ಳಿದ ಆಂಬ್ಯುಲೆನ್ಸ್ ಡ್ರೈವರ್ಲನ ಸಂಘದಕ್ಲು ಸಾಕಾರ ಕೊರ್ದಿತ್ತೇರು. ಹೊನ್ನಪ್ಪ ದೇವರಗದ್ದೆ ಜೀವದತೊಂದನ ಬಗೆಟ್ ಕಾರಣ ತೇರಿದು ಬೈದಿಚ್ಚಿ ಮರಣ ಪರೀಕ್ಷೆ ನಡೆತದಂಡು. ದಕ್ಷಿಣ ಕನ್ನಡ ಜಿಲ್ಲೆದ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರ್ದನ ದೇವಸ್ಥಾನಲನ ವ್ಯವಸ್ಥಾಪನಾ ಸಮಿತಿಲನ ಸಮಾಲೋಚನಾ ಸಭೆ ಶುಕ್ರವಾರ ಕುಡ್ಲಡ್ ಮಂತ್ರಿ ದಿನೇಶ್ ಗುಂಡೂರಾವ್ ಇತ್ತದು ನಡೆತಂಡು. ಹಿಂದೂ ಧಾರ್ಮಿಕ ಸಂಸ್ಥೆಲು ಬೊಕ್ಕ ಧರ್ಮದಾಯ ದತ್ತಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಕುಡ್ಲದ ನಿಲಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆದ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಿನ ದೇವಸ್ಥಾನಲಿನ ವ್ಯವಸ್ಥಾಪನಾ ಸಮಿತಿಲಿನ ಸಮಾಲೋಚನಾ ಸಭೆ ಶುಕ್ರವಾರ ಕುಡ್ಲದ ಕುದ್ಮುಲ್ ರಂಗರಾವಪುರವನೋಡು ನಡೆತಂಡು. ಬಿನ್ನೇರ್ನ ಒಟ್ಟು ಸೇರಿಕೆಡು ಸಭೆ ಉದಿಪನಾಂಡು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಸಭೆಟ್ ಪಾಲ್ದೆತೊಂದು ಪಾತಿರ್ದು ದೇವಸ್ಥಾನ ಮಾತ್ರೆಗ್ಲ ಸೇರ್ನ ದೇವಸ್ಥಾನದ ಆದಾಯ ಹಾಳು ಉಪಯೋಗ ಆಯರ ಬಲ್ಲಿ ಪನ್ಪುನ ಉದ್ದೇಶಡು ದತ್ತಿ ಇಲಾಖೆ ಶುರು ಆತನವು ದೇವಸ್ಥಾನನು ತೂವನ್ನವು ನಿಕ್ಲಿನ ಕೈಟುಂಡು. ದೇವಸ್ಥಾನದ ವಿಚಾರ ಆದಾಯ ಅವು ಒವೇ ಇತ್ತಂಡಲ ಅವು ರಾಜಕೀಯ ಲಾಭ ಮಲ್ತೊನಿರೆ ಸಾದಿ ಆವಂದು ನಂಚ ನಿಕ್ಲು ಜವಾಬ್ದಾರಿ ವಹಿಸೋಡು ಆರು ಸಲಹೆ ಕೊರಿಯರು. ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಪಾತಿರ್ದು ಈ ರೀತಿಯ ಒಂಜಿ ಸಭೆ ಮಲ್ಪೊಡೊಂದು ಅಪಗದ ಜಿಲ್ಲಾಧಿಕಾರಿಯಗೆ ಭಿನ್ನೈತದಿತ್ತಂಡು. ಇತ್ತದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ವೈಯಕ್ತಿಕ ಉಮೇದುಡು ಈ ಸಮಾಲೋಚನಾ ಸಭೆ ಮಲ್ತದೇರು. ನಮ್ಮ ದೇಶಡು ಧಾರ್ಮಿಕತೆಗೆ ಐತನೇ ಆಯ್ನ ಕಾನೂನು ಚೌಕಟ್ಟುಂಡು. ಬಿ ಬೊಕ್ಕ ಸಿ ಗ್ರೇಡ್ ದೇವಸ್ಥಾನಲೆಡು ಧಾರ್ಮಿಕ ದತ್ತಿ ಇಲಾಖೆದ ಸದಸ್ಯರಿಗೆ ಜಿಲ್ಲಾಡಳಿತದ ನಿಲೆಟ್ಟು ಗುರುತು ಚೀಟು ಕೊರಡು. ಸಲಹಾ ಸಮಿತಿದ ಸಲಹೆ ತಂದು ಅಕ್ಲಿಗೆ ಅನುದಾನ ಕೊರ್ಪುನ ಕೆಲಸವನ್ನ ಜಿಲ್ಲಾಡಳಿತ ಮಲ್ಪೊಡೊಂದು ಭಿನ್ನೈತೊಂಡಿರು. ಜಿಲ್ಲಾಧಿಕಾರಿ ದರ್ಶನ್ HV, ದುಂಬುದ ಮಂತ್ರಿ ಬಿ ರಮನಾಥ್ ರೈ, ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಹರೀಶ್ ಕುಮಾರ್, ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರುಕಾರ್ದಿ ಮಮತಾ DS ಗಟ್ಟಿ, ಧಾರ್ಮಿಕ ದತ್ತಿ ಇಲಾಖೆದ ಮುಖ್ಯ ಕಾರ್ಯತೋವನ್ನಾಧಿಕಾರಿ ನರ್ವಾಡೆ ವಿನಾಯಕ್ ಸಭೆಟಿದ್ದೇರು. ಸಾಮಾಜಿಕ ಚಟುವಟಿಕೆಗಳನ್ನು ಬಿಟ್ಟು ಇನ್ನಿತರ ಯಾವುದೇ ಚಟುವಟಿಕೆಗಳಿಗೆ ಅವಕಾಶಗಳನ್ನು ನೀಡಬಾರದು. ಅದು ಧಾರ್ಮಿಕತೆಯ ಪವಿತ್ರತೆಯನ್ನು ನಾವು ಕಾಪಾಡಿಕೊಂಡು ಬರೋದು ನಿಮ್ಮೆಲ್ಲರ ಒಂದು ಕರ್ತವ್ಯವಾಗಿರುವಂಥದ್ದು. ಅದರ ಜವಾಬ್ದಾರಿ ಸಹ ಇವತ್ತು ನಿಮ್ಮ ಮೇಲಿದೆ. ಬಹುಶಃ ಕರ್ನಾಟಕದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಸಲಹಾ ಸಮಿತಿಗಳ ಒಂದು ಸಮಾಲೋಚನೆ ಸಭೆಯನ್ನು ಇವತ್ತು ದಕ್ಷಿಣ ಕನ್ನಡದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇದು ಯಾವುದೇ ಧರ್ಮ ಆಗಿರ್ಬೋದು, ಹಿಂದೂ, ಮುಸಲ್ಮಾನು, ಕ್ರೈಸ್ತ ಧರ್ಮ ಯಾವುದೇ ಇರ್ಬೋದು, ಅದರಲ್ಲಿ ನಾವು ಈ ರೀತಿಯಾದಂಥ ಅದನ್ನು ಒಂದು ದುರುದ್ದೇಶಕ್ಕೆ ಉಪಯೋಗ ಆಗೋದಕ್ಕೆ ಅವಕಾಶ ಅಥವಾ ಬೇರೆ ಒಂದು ಉದ್ದೇಶಕ್ಕೋಸ್ಕರ ಉಪಯೋಗ ಆಗೋದಕ್ಕೆ ಅವಕಾಶ ಕೊಡಬಾರ್ದು. ಸೊ ಅದನ್ನು ನೋಡಿಕೊಂಡು ತಾವುಗಳು ಅದರಲ್ಲಿ ಯಾರನ್ನು ಕೂಡ ದ್ವೇಷ ಮಾಡಬೇಕು ಅಂತ ಹೇಳಲ್ಲ.
ಆದರೆ ಆ ನಿರ್ವಹಣೆ ಅದರಲ್ಲಿ ಎಚ್ಚರಿಕೆಯಿಂದ ತಾವು ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಕಲೆ, ಸಂಗೀತ, ಸಾಹಿತ್ಯ ಇಂಚ ಬೇತೆ ಬೇತೆ ಕ್ಷೇತ್ರಗಳು ಸಾಧಕಿರ್ ಆದಿತ್ನ ಕುಟ್ಲದ ಜವಂತಿ ವಕೀಲರ್ ರಾಜಶ್ರೀ ಜೆ ಪೂಜಾರಿ ಶುಕ್ರವಾರ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡ. ಒಂದು ಕಾಲದ ಉಸ್ಸಾರಿಜ್ಜಂದೆ ಆದ ತೀರ್ನ ಅರೆಕು 24 ವರ್ಷ ಪ್ರಾಯ ಆದಿತ್ತಂಡ. ಕರೆನ 2 ವರ್ಷಲೆಡ್ದು ಕುಡ್ಲಡು ವಕೀಲರಾದಿತ್ತನ ಬೇತೆ ಬೇತೆ ಕ್ಷೇತ್ರೊಳಿಡು ಸಾಧಕರಾದಿತ್ತನ ರಾಜಶ್ರೀ ಜೆ ಪೂಜಾರಿ ಒಂತೆ ಕಾಲೊಡ್ದು ಹುಷಾರಿಜ್ಜಂದೆ ಅದು ಶುಕ್ರವಾರ ತೀರಿರು. ಅರೆಗೆ 24 ವರ್ಷ ಪ್ರಾಯ ಆದಿತ್ತಂಡು. ಹುಷಾರಿಜ್ಜಂದೆ ಕುಡ್ಲದ ಆಸ್ಪತ್ರೆಡಿತ್ತಿರು. ಆರು ಗುಣ ಆದ ಆಯ್ನಾತ್ ಬೇಗ ಬರಡಂದು ಅರನ ಎಡ್ಡೆಪ್ಪು ಬಯಕನಕ್ಲು ಪ್ರಾರ್ಥನೆ ಮಲ್ತೊಂದಿತ್ತಿರು. ಆಂಡ ಪ್ರಾರ್ಥನೆ ಫಲ ಕೊರಂದೆ ಆರು ಜವಂದಿ ಪ್ರಾಯೋಡೆ ಕರಿದ್ ಪೋತಿರು. ಬಂಟ್ವಾಳದ ಜಯರಾಜ್ ಬೊಕ ಜಯಂತಿ ಮುಕ್ಲೆಗೆ ಮಗಳಾದ 2 ಸಾರಣಿ ಇಸವಡೆ ಪುಟ್ಟನ ರಾಜಶ್ರೀ ಜೆ ಪೂಜಾರಿ ಬಜಪೆ ಎಕ್ಕಾರ್ ಕೈತಲ್ದ ಪೆರ್ಮುದಿಡು ವಾಸ ಮಲ್ತೊಂದಿತ್ತಿರು. ಬರವುಗಾರ್ತಿ, ಸಾಹಿತಿ, ನಿರೂಪಕಿ, ವಕೀಲರು ಎಂಜ ಬೇತೆ ಬೇತೆ ವಲಯಡು ಸಾಧಕರಾದಿತ್ತದು ಐತ ಒಟ್ಟಿಗೂ ಬೇತೆ ಬೇತೆ ಸಂಘ ಸಂಸ್ಥೆರಡು ಕಾರ್ಯೊಡಿತ್ತಿರು. ಸಾಧು ಸ್ವಭಾವಡ್ದು ಪಾಕಜನಕ್ಕೂ ಮುಟ್ಟದಾರಾದಿತ್ತಿರು. ಅರನ ಸಾಧನೆ ಗುರುತು ಮಲ್ತದು ಬೇತೆ ಬೇತೆ ಸಂಘ ಸಂಸ್ಥೆಲು ಪ್ರಶಸ್ತಿ ಕುರ್ದು ಸಮ್ಮಾನದ ಮರ್ಯಾದೆ ಮಲ್ತದ. ರಾಜಶ್ರೀಯರಿಗೆ ಬದುಕಡು ಬೇತೆ ಬೇತೆ ಸಾಧಿಸಾವನ ಉದ್ದೇಶ ಇತ್ತಂಡು. IAS ಮಲ್ಪೊಡೊಂದು ಇಚ್ಛೆ ಇತ್ತಂಡು. ಆಂಡ ಅವೇನು ಮಾತ ಸಾಧಿಸಾವನೆಡು ದುಂಬಿ ಸಾಧನೆದ ಪ್ರತಿಭೆ ಒಂಜಿ ಮದೆಯಾದ ಕೂತುಂಡು. ಸೌಹಾರ್ದ ಸಹಕಾರ ಸಂಘದ ಆಡಳಿತಕ್ಕೂ ಓಟು ನಡಪಾದ ಕೊರಿಯರೆ ಲಂಚದ ಬೇಡಿಕೆ ದೀನ ಉಡುಪು ಜಿಲ್ಲಾ ಸಹಕಾರ ಸಂಘದ ಲೆಕ್ಕ ಪರಿಶೋಧನಾ ಇಲಾಖೆದ ಒತ್ತು ನಿರ್ದೇಶಕಿ ರೇಣುಕಾ ಬೊಕ್ಕ ಪ್ರಥಮ ದರ್ಜೆ ಸಹಾಯಕಿಯರ್ ಜಯರಾಮೆರನ್ ಒಡಿಪು ಲೋಕಾಯುಕ್ತ ಪೊಲೀಸ್ ಪತ್ತದೇರು. ಒಡಿಪು ಜಿಲ್ಲಾ ಸಹಕಾರಿ ಸಂಘದ ಲೆಕ್ಕ ಪರಿಶೋಧನಾ ಇಲಾಖೆದ ಒತ್ತು ನಿರ್ದೇಶಕರು ರೇಣುಕಾ ಬೊಕ್ಕ ಪ್ರಥಮ ದರ್ಜೆ ಸಹಾಯಕಿಯರು ಜಯರಾಮ್ ಜುಲೈ 24 ಒಡಿಪು ಲೋಕಾಯುಕ್ತ ಪೊಲೀಸರನ್ನ ಬಲೆಕ್ ಬುಡ್ದಿರು. ಸೌಹಾರ್ದ ಸಹಕಾರ ಸಂಘದ ಆಡಳಿತಗೂ ಓಟು ನಡಪಾದ ಕೊರಿಯರೆ 5,000 ರೂಪಾಯಿ ದಂಚ 10,000 ಕೊರಡೊಂದು ಬೇಡಿಕೆ ದುಂಬುದಿದ್ದಿತ್ತಿರು. ಈ ಬಗೆಟ್ ಲಂಚ ಕೊರಿಯರೆ ಒಪ್ಪಂದನ ಶಾಂತಿನಿಕೇತನ ಸೌಹಾರ್ದ ಸಹಕಾರಿ ಮುಖ್ಯ ಕಾರ್ಯತೋವನ್ನಾರು ನರೇಂದ್ರ ಈ ಬಗೆಟ್ ಒಡಿಪು ಲೋಕಾಯುಕ್ತ ಪೊಲೀಸರಿಗೆ ದೂರು ಕೊಡ್ದಿತ್ತಿರು. ಐತಂಚ ರೇಣುಕಾ ಒಡಿಪುಡುಪ್ಪನ ಅರಣ ಆಫೀಸರು ಲಂಚದ ಕಾಸು ದೆತನೊಂದುಪ್ಪನಗ ಕಾರ್ಯಾಚರಣೆ ನಡಪಾಯಿನ ಲೋಕಾಯುಕ್ತ ಪೊಲೀಸರು ಅಕ್ಲೇನು ಪತ್ತದೇರು. ಕುಡ್ಲ ಲೋಕಾಯುಕ್ತ ಪೊಲೀಸ್ ಮುಖ್ಯಸ್ಥರು ಕುಮಾರಚಂದ್ರ ಮಾರ್ಗದರ್ಶನಗಳು ಪ್ರಭಾರ ಪೊಲೀಸ್ ಒತ್ತು ಮುಖ್ಯಸ್ಥರು ಮಂಜುನಾಥ ಶಂಕರಹಳ್ಳಿ, ಪೊಲೀಸ್ ಇನ್ಸ್ಪೆಕ್ಟರ್ ರಾಜೇಂದ್ರ ನಾಯಕ್, ಕುಡ್ಲ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ ಬೊಕ್ಕ ಒಡಿಪು ಲೋಕಾಯುಕ್ತ ಪೊಲೀಸರು ಈ ಕಾರ್ಯಾಚರಣೆ ಇತ್ತೇರು. ಯಕ್ಷಗಾನ ರಂಗದ ಹವ್ಯಾಸಿ ಬಣ್ಣದ ವೇಷದಾರು ಹಿಮ್ಮೇಳ ಮುಮ್ಮೇಳ ರಡ್ಡಿಟ್ಲ ಪುದರ್ಪೋಯಿನ ಕಲಾವಿದರ್ ಕುಟ್ಲ ಕದ್ರ ಕಂಬಳದ PV ಪರಮೇಶ್ ಶುಕ್ರವಾರ ತೀರ್ನ ಬೇಜಾದ ಸಂಗತಿ ನಡೆತದ. ಅರೆಕ್ 53 ವರ್ಷ ಪ್ರಾಯ ಆದಿತ್ತಡ. ಯಕ್ಷಗುರು ಕುಡ್ಲ ಕದ್ರ ಕಂಬಳದ PV ಪರಮೇಶ್ ಒಂತೆ ಕಾಲದ ಹುಷಾರಿಜ್ಜಂದೆ ಇತ್ತಿದ್ದು ಶುಕ್ರವಾರ ರಾತ್ರಿ ಕುಡ್ಲದ ಆಸ್ಪತ್ರೆಡು ತಿರುಗಿರು. ಅರೆಗೆ 53 ವರ್ಷ ಪ್ರಾಯ ಆದಿತ್ತಂಡು. ಯಕ್ಷಗಾನ ರಂಗದ ಪುದರ್ಪೋಯಿ ಬಣ್ಣದ ವೇಷದಾರು ಹಿಮ್ಮೇಳ ಮುಮ್ಮೇಳ ರಡ್ಡಿಟ್ಲ ಬಿರ್ಸೇರಾದಿತ್ತನ PV ಪರಮೇಶ್ ಪ್ರಸಾದನ ಕಲೆ ಎಡಿನ ತಿರಿನಾರಾದಿತ್ತಿರು. ಆರು ಬೊಡಿದಿ ಬುಕ್ಕ ಮಗನ ಅಗತ್ದಿರು. PV ಪರಮೇಶ್ ಯಕ್ಷಲೋಕುಡ್ದು ಅಗತ್ನೆಕ್ ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೋಳ್ಳಿ, ಕದ್ರಿ ಹವ್ಯಾಸಿ ಬಳಗದ ಶರತ್ ಕುಮಾರ್ ಕದ್ರಿ, ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಬೇಜಾರ ತಿರಿಪಾದಿರು. ಮಹಾರಾಷ್ಟ್ರ ಬಿಹಾರಡು ವಾರೀತಿ ಓಟು ಆತನಂದು ರಾಹುಲ್ ಗಾಂಧಿ ದಿಂಜ ಮಾಹಿತಿ ಒಟ್ಟು ಮಲ್ತದರ್. ಕರ್ನಾಟಕಡ್ಲ ಅಪಗದ ಪೊರ್ತುಡು ಎಂಚಿನ ಆತನಂದು ಅರಡ ಮಾಹಿತಿ ಇತ್ತನರ್ದಾವರ 6 ಪಾತೆರ್ದರಂದು ಜಿಲ್ಲಾ ಜವಾಬ್ದಾರಿಕಿದ ಮಂತ್ರಿ ದಿನೇಶ್ ಗುಂಡೂರಾವ್ ಕುಟ್ಲಡು ಪತ್ತೆರು. ಕರಿನ ಲೋಕಸಭಾ ಓಟದ ಪೊರ್ತುಡು ಕರ್ನಾಟಕಡು ಓಟು ಕಂಡುದಿನಿಂದು ರಾಹುಲ್ ಗಾಂಧಿ ಪಂಡಿನ ವಿಚಾರಗೂ ಕುಡ್ಲಾಡ ಅಭಿಪ್ರಾಯ ಕೋರ್ನ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕಿದ ಮಂತ್ರಿ ದಿನೇಶ್ ಗುಂಡೂರಾವ್ ಮಹಾರಾಷ್ಟ್ರ ಬಿಹಾರಡು ವಾರೀತಿ ಓಟು ಆತನಂದು ರಾಹುಲ್ ಗಾಂಧಿ ದಿಂಜ ಮಾಹಿತಿ ಒಟ್ಟು ಮಲ್ತದೇರು. ಕರ್ನಾಟಕಡ್ಲ ಆನಿದ ಪೊರ್ತುಡು ಎಂಚಿನ ಆತನಂದು ರಾಹುಲ್ ಗಾಂಧಿಯ ಮಾಹಿತಿ ಉಪನೆಡೆದ ಅವರನೇ ಅರ ಪಾತೆರ್ದಿರಂದು ಪಂಡಿರು. ಓಟದ ಆಯೋಗದ ಬಗೆಟ್ ನಂಬಿಕೆ ಕಮ್ಮಿ ಆವಂದುಪ್ಪನವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಆತಂಡು. ಇತ್ತೆ ಅಕ್ಲಿನ ನಡವಳಿಕೆ ಪಾತೆರೆಲು ಅಕ್ಲಿನ ನಿರ್ವಹಣೆ ಮಾತಲ ಕಾಂಪ್ರಮೈಸ್ ಆದುಪ್ಪನವು ಎಂಕ್ಲೆ ಗಂಡಾಂತರ ಆತನಂದು ದಿನೇಶ್ ಗುಂಡೂರಾವ್ ಪಂಡಿರು. ಕೇಂದ್ರ ಸರ್ಕಾರ ಈಡಿಗೆ ಎಂಚಿನ ಪಂತನಂದು ಪ್ರಶ್ನೆ ಮಲ್ತನಾರು ಮಾತಾ ಡಿಪಾರ್ಟ್ಮೆಂಟ್ಲು ಕಾಂಪ್ರಮೈಸ್ ಆದಿತ್ತಿದೆ. ದೇಶದ ಸರ್ವಾಧಿಕಾರಿ ಆಡಿಟ್ ಕರಿನ 11 ವರ್ಷಲಿಡಿದು ಕೆಲಸ ಮಲ್ಪನಂಚ ಆತಂಡು. ಎದುರು ಪಕ್ಷಲಿನ ಮುಗಿಪೋಡು ಏರ್ಲ ಸೊರದೆಪ್ಪಿರ ಬಲ್ಲಿಂದು ಪನ್ಪನವೇ ಕೇಂದ್ರ ಸರ್ಕಾರದ ನಿರ್ಧಾರ ಆದಂಡು. ರಾಜಣ್ಯ ಪಂಡಿನ ಪಾತ್ರಲಿನ ಬಗೆಟಿ ಇಂಕ್ಲು ಎದುರುತ್ತರ ಕೊರಿಯರೆ ಆಪುಜಿಂದು ಜಿಲ್ಲಾ ಜವಾಬ್ದಾರಿಕಿದ ಮಂತ್ರಿ ದಿನೇಶ್ ಗುಂಡೂರಾವ್ ಪಂಡೇರು. ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಆಗಿತ್ತು, ಬಿಹಾರಲ್ಲಿ ಯಾವ ರೀತಿ ಈಗ ಮಾಡ್ತಾ ಇದ್ದಾರೆ, ಮತ್ತು ಕರ್ನಾಟಕದಲ್ಲೂ ಕೂಡ ಆ ಒಂದು ಸಂದರ್ಭದಲ್ಲಿ EC ಅವರು ಏನೇನು ಮಾಡಿದ್ದಾರೆ ಅಂತ
ಮಾಹಿತಿ ರಾಹುಲ್ ಗಾಂಧಿಯವರ ಹತ್ರ ಇರೋದ್ರಿಂದನೇ ಅವರು ಹೇಳಿಕೆ ಕೊಟ್ಟಿರೋದು. ಸದ್ಯದಲ್ಲಿ ಏನೇನು ಮಾಹಿತಿ ಸ್ಪಷ್ಟ ವಿಷಯಗಳು ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅದ ನಂತರ ಮುಂದೆ ಈಗ EC ಬಗ್ಗೆ ನಮಗೆ ನಂಬಿಕೆ ಕಮ್ಮಿ ಆಗ್ತಾ ಇರೋದೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಮಾರಕ ಅಂತಲೇ ಹೇಳಬೇಕು. ಯಾಕೆಂದರೆ ಎಲೆಕ್ಷನ್ ಕಮಿಷನ್ನು ನಿಷ್ಪಕ್ಷಪಾತವಾಗಿರುವಂಥದ್ದೇ ಡೆಮಾಕ್ರಸಿಗೆ ಬಹಳ ಮುಖ್ಯವಾದಂಥ ಒಂದು ವಿಷಯ. ಇವತ್ತು ಅವರ ನಡವಳಿಕೆ, ಅವರ ಮಾತುಗಳು, ಅವರು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದಾರೆ, ಇದೆಲ್ಲ ಕಡೆ ಎಲ್ಲೋ ಒಂದು ಕಡೆ ಇದು ಬಹಳ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇರ್ತಕ್ಕಂಥದ್ದು. ಅದು ನಿಜವಾಗ್ಲೂ ಬಹಳ ನಮಗೆ ಒಂದು ಗಂಡಾಂತರ ಅಂತಲೇ ಹೇಳಬೇಕು. ಕೇಂದ್ರ ಸರ್ಕಾರ ಇವತ್ತು ನೋಡಿ, ಸುಪ್ರೀಂ ಕೋರ್ಟ್ ಮೊನ್ನೆ ED ಅವ್ರಿಗೆ ಏನು ಹೇಳಿದ್ರು? ಇದಕ್ಕಿಂತ ಉದಾಹರಣೆ ಏನು ಬೇಕು ನಮ್ಮ ದೇಶದಲ್ಲಿ? ED, IT, CBI, ಎಲೆಕ್ಷನ್ ಕಮಿಷನ್ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸ್ ಇವತ್ತು ಕಾಂಪ್ರಮೈಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇದು ದೇಶದ ಒಂದು ಸರ್ವಾಧಿಕಾರಿ ಅಡಿಯಲ್ಲಿ ಇವತ್ತಿನ ದಿವಸ 10-11 ವರ್ಷ ಆಗೋಯ್ತು. ಇದು ಸ್ಪಷ್ಟವಾದಂಥ ವಿಷಯ. ವಿರೋಧ ಪಕ್ಷಗಳನ್ನೆಲ್ಲ ಮುಗಿಸ್ಬೇಕು, ಯಾರೂ ಧ್ವನಿ ಎತ್ತಬಾರ್ದು. ಆ ಥರ ಮಾಡ್ತಾಯಿದ್ದಾರೆ. ನಮ್ಮ ಪ್ರಕಾರ ಎಲ್ಲ ಕೂಡ ಸರಿಯಾಗೇ ಇದೆ. ಎಲ್ಲ ನಾವು ಒಟ್ಟಿಗೆ ಇದ್ದೀವಿ. ಯಾವ ಕ್ರಾಂತಿನೂ ಇಲ್ಲ, ಬೇರೆ ಯಾವುದೂ ಇಲ್ಲ, ಎಲ್ಲ ಸರಿಯಾಗೇ ಇದೆ. ನನಗೆ ಗೊತ್ತಿಲ್ಲ ಅವ್ರ ಹೇಳಿಕೆಗಳಿಗೆಲ್ಲ ನಾವು ಉತ್ತರ ಕೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬೇದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನಿಲಿಟ್ಟು 15ನೇ ಆವೃತ್ತಿದ ಮಾಮಲ್ಲ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿ 2025 ಆಗಸ್ಟ್ 1 ರಡ್ಡಿಕ್ ಆಳ್ವಾಸ್ ಕಾಲೇಜದ ವಿದ್ಯಾಗಿರಿ ಕ್ಯಾಂಪಸ್ ನಡಪೇರೆ ಉಂಡೊಂದು ಆಳ್ವಾಸ್ದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ಕುಡ್ಲಡ್ ಸುದ್ದಿಕೂಟುಡು ತೆರಿಪಾದರು. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವಾ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೋಟುಡು ಪಾತಿರದು ಆಗಸ್ಟ್ 1 ರಡ್ಡಿಕ್ ನಡಪಿರುಪನ 15ನೇ ಆವೃತ್ತಿದ ಮಾಮಲ್ಲ ಉದ್ಯೋಗ ಮೇಳದ ಬಗೆಟ್ ವಿವರ ಕೊರಿಯರು. ಬೆದ್ರದ ಆಳ್ವಾಸ್ ಕಾಲೇಜ್ ಕ್ಯಾಂಪಸ್ ಉದ್ಯೋಗ ಮೇಳ ನಡಪುಂಡು ಬ್ಯಾಂಕಿಂಗ್ ಬೊಕ್ಕ ಪಣವಕಾಸು IT, ITS, ಹೆಲ್ತ್ ಬೊಕ್ಕ ಫಾರ್ಮಾ, ಮಾರಾಟ ಬೊಕ್ಕ ಚಿಲ್ಲರೆ ಬೇರ, ಹಾಸ್ಪಿಟಾಲಿಟಿ, ಟೆಲಿಕಾಂ, ಮಾಧ್ಯಮ, ಶಿಕ್ಷಣ ಬೊಕ್ಕ ಎಂಜೂರಿನ ಪ್ರತಿನಿಧಿ ಮಿತ್ತ ಮಟ್ಟದ ಕಂಪನಿಲು ಅಭ್ಯರ್ಥಿಗಳನ್ನು ಕೆಲಸೋಗುತ್ತಿತ್ತು ಆರಪಂಡಿರು. ಪದವಿ ಬೊಕ್ಕ ಸ್ನಾತಕೋತ್ತರ ಪದವಿ ಕಲ್ತನಕ್ಲು ವೈದ್ಯಕೀಯ ಬೊಕ್ಕ ಪ್ಯಾರಾಮೆಡಿಕಲ್, ಇಂಜಿನಿಯರಿಂಗ್, ಕಲಾ, ವಾಣಿಜ್ಯ ಬೊಕ್ಕ ಮ್ಯಾನೇಜ್ಮೆಂಟ್, ಬೇಸಿಕ್ ಸೈನ್ಸ್, ನರ್ಸಿಂಗ್, ITI, ಡಿಪ್ಲೊಮಾ, PUC, SLC ಬೊಕ್ಕ ಬೇತೆ ಸಂದುನ ಬಿರ್ಸೀರು ವಿದ್ಯಾರ್ಥಿಗಳಿಗೆ ಬೇಲೆದ ಅವಕಾಶ ಮಲ್ತು ಕೊರ್ಪ. ಒವೇ ಕೋರ್ಸುಲೇನು 2025 ಶೈಕ್ಷಣಿಕ ವರ್ಷದ ದುಂಬು ಅತ್ತಂಡ ಆಯ್ತ ಉಲಾಯಿ ಮುಗಿಪುನಕ್ಲು ಬೊಕ್ಕ ಅನುಭವದ ಅಭ್ಯರ್ಥಿಲು ಪಾಲ್ದೆತನುಲಿ ಎಂದು ವಿವೇಕ್ ಆಳ್ವಾ ಪಂಡೇರು. ಈ ತೊರ್ತಿಗೆ 285 ಕಂಪನಿಲು ಪುದರ್ ಕೊಡ್ತಾ 15,930 ಹೆಚ್ಚ ಕೆಲಸದ ಅವಕಾಶ ಒಪ್ಪುಣುಂದು ಆರತಿರಿಪಾಯರು. ಆಳ್ವಾಸ್ ಸಂಸ್ಥೆದ ತರಬೇತಿ ಬೊಕ್ಕ ನಿಯೋಜನೆ ವಿಭಾಗದ ಮುಖ್ಯಸ್ಥರು ರಂಜಿತಾ ಆಚಾರ್ಯ, ಪತ್ರಿಕೋದ್ಯಮ ಬೊಕ್ಕ ಸಮೂಹ ಸಂವಹನದ ವಿಭಾಗದ ಮುಖ್ಯಸ್ಥರು ಪ್ರಸಾದ್ ಶೆಟ್ಟಿ ಸುದ್ದಿಕೂಟುಡಿತೀರು. ಈ ವರ್ಷ ಆಗಸ್ಟ್ 1ಗೆ 9ವರೆಗೆ ಇನಾಗ್ರೇಷನ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟರ್ ಮತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ದಿನೇಶ್ ಗುಂಡ್ರಾವ್ ಅವರು 9ವರೆಗೆ ಇನಾಗ್ರೇಟ್ ಮಾಡಲಿಕ್ಕಿದ್ದಾರೆ. ಇದರ ಜೊತೆಗೆ ನಮ್ಮ ವೈಸ್ ಚಾನ್ಸಲರ್, ಮಂಗಳೂರು ಯೂನಿವರ್ಸಿಟಿನ ವೈಸ್ ಚಾನ್ಸಲರ್ ಆದ PL ಧರ್ಮ ಅವರು ಚೀಫ್ ಗೆಸ್ಟ್ ಆಗಿರ್ತಾರೆ. ಪ್ರತಿ ವರ್ಷ ನಾವು 5 ರಿಂದ 6 ಜನರಿಗೆ, ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಸುಮಾರಿಂಥ ಜಾಬ್ಸ್ಗಳನ್ನು ನಿರ್ಮಾಣ ಮಾಡಿದ ಮತ್ತು ದೊಡ್ಡ ದೊಡ್ಡ ಕಂಪನಿಗಳನ್ನು ಮಾಡಿದ ಕೆಲವರಿಗೆ ನಾವು ಸನ್ಮಾನ ಮಾಡೋದುಂಟು. ಅವರಿಗೆ ಆಳ್ವಾಸ್ ಪ್ರಗತಿ ಅವಾರ್ಡ್ ಅಂತ ನಾವು ಕೊಡ್ತಿದ್ದೇವೆ. ಈ ವರ್ಷ ಕೂಡ ನಾವು ಆಲ್ ಕಾರ್ಗೋ ಕಂಪನಿಯ ಚೇರ್ಮನ್ ಆದ ಶಶಿಕಿರಣ್ ಶೆಟ್ಟರ್ ಅವರು, ದುಬೈ ಬೇಸ್ಡ್ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್, ಈ ವರ್ಷ ಅವರು ಕೂಡ ಭಾಗವಹಿಸುತ್ತಿದ್ದಾರೆ. ಪುತ್ತೂರು ನಗರಸಭಾ ಪೌರ ಕಮಿಷನರ್ ಮಧು S. ಮನೋಹರನಿಗೆ ಪುತ್ತೂರುದು ಬೆಂಗಳೂರು ಮುಖ್ಯ ಆಫೀಸಿಗೆ ವರ್ಗ ಆತಂಡು ನಗರಸಭಾ ಕೆಲಸದಕ್ಲು ಅರೆನ ಕಡಪುಡ್ದು ಕೊರಿಯರು. ಪುತ್ತೂರು ನಗರಸಭಾ ಪೌರ ಕಮಿಷನರ್ ಆದ ಮಧು S. ಮನೋಹರ್ ಕರಿನ 4 ವರ್ಷದಿಂದ ಅಧಿಕಾರ ಉಳಿತಿದ್ದು ಇತ್ತೆ ಬೆಂಗಳೂರು ಮುಖ್ಯ ಆಫೀಸ್ಗೆ ವರ್ಗ ಆತಂಡು. ಭ್ರಷ್ಟಾಚಾರದ ಅಂತೆ ಪುತ್ತೂರು ಆರ ಪೌರ ಕಮಿಷನರ್ ಆದ ಸೇವೆ ಸಂದಾದಿರು. ಶುಕ್ರವಾರ ಪುತ್ತೂರು ನಗರಸಭೆತ ಕೆಲಸದಕ್ಲು ಮಧು S. ಮನೋಹರ್ಗೆ ಮರ್ಯಾದೆ ಮಲ್ತದ ಕಡಪುಡ್ದು ಕೊರಿಯರು. ಮಧು S. ಮನೋಹರ್ ಈ ಪೊರ್ತುಡು ದುಕ್ಕೋಡು ಕಣನೀರು ಜಪುಡಾಯರು. ಮನೋಹರ್ ಪೋಪುನಿಂದ ಕೆಲಸದಕ್ಲು ಸದಾ ಬಾರಿ ಬೇಜಾರಡಿತ್ತೀರು. ಸಮಾಜಗೂ ಬೋಡಿತ್ತಿನ ಕೆಲಸ ಮಲ್ತೊಂದು ಮಧು S. ಮನೋಹರ್ ಸಂಘ ಸಂಸ್ಥೆನ ಒಟ್ಟಿಗೂ ಕೈ ಜೋಡಿಸವನವರಿ ಸಜ್ಜನ ಹೃದಯದಾರ ಆದಿತ್ಯರು. ಪುತ್ತೂರು ನಗರಸಭೆಯಲ್ಲಿ ಕಳೆದ 4 ವರ್ಷದಿಂದ ಪೌರಾಯುಕ್ತರಾಗಿ ಸೇವೆ ಸಲ್ಲಿಸಿದ್ದೇನೆ. ಎಲ್ಲರ ಪ್ರೀತಿ
ಈ ಭಾಗದ ಜನಕ್ಲೆಗ್ ನಿಜವಾಯಿನ ಸುದ್ದಿಲೆನು ಕೊರೊಂದು ಗೆಲ್ಮೆದ ಚಾನಲ್ ಆದುಪ್ಪುನ ನಮ್ಮ ಕುಡ್ಲ ತುಳು ಚಾನಲ್ ನನಲಾತ್ ಎಡ್ಡೆಟ್ಟೆ ಕಾರ್ಯಕ್ರಮಲೆನು ಕೊರ್ದು ನನಲಾತ್ ಬುಲೆವಡಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತೆರ ಶುಕ್ರಾರ ಕುಡ್ಲಡ್ ಆರು ನಮ್ಮ ಕುಡ್ಲದ ಬೊಳ್ಳಿ ಪರ್ಬದ ಬಗೆಟ್ ಎಡ್ಡೆ ಪಾತೆರ ಪಂತೆರ. ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲ ಆದುಪ್ಪುನ ದಿನೇಶ್ ಗುಂಡೂರಾವ್ ಶುಕ್ರವಾರ ಕುಡ್ಲಾಗ ಬಸದಿತ್ತೇರು. ದುಂಬದ ಜಿಲ್ಲಾಧಿಕಾರಿ ಆಫೀಸ್ ದಲ್ಪ 5 ಕೋಟಿ ರೂಪಾಯಿ ಖರ್ಚಿಡು ಹೊಸದಾದ ಕಟ್ಟಣ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿದ ಶತಮಾನೋತ್ಸವ ಕಟ್ಟೋಣಂತು ಏರಪೋಯಿನ ಮಂತ್ರಿಯರು ಕಾಮಗಾರಿ ಮಾತುವುದು ಮೆಚ್ಚುಗೆ ತೆರಿಪಾಯರು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ, ರೆಡ್ ಕ್ರಾಸ್ ಸೊಸೈಟಿ ಜಿಲ್ಲಾ ಗುರುಕಾರ್ಯರು ಶಾಂತರಾಮ ಶೆಟ್ಟಿ, ಕಾಂಗ್ರೆಸ್ ನಾಯಕರು ರಕ್ಷಿತ್ ಶಿವರಾಮ್ ಒಟ್ಟುಗಿತ್ತೇರು. ಈ ಪೊರ್ತುಡು ಮಂತ್ರಿ ದಿನೇಶ್ ಗುಂಡೂರಾವ್ ನಮ್ಮ ಕುಡ್ಲ ಚಾನಲ್ದ ಬೊಳ್ಳಿ ಪರ್ಬಗು ಎಡ್ಡೆಪ್ಪು ಬೈಕೇರು. ನಮ್ಮ ಕುಡ್ಲ ತುಳು ಚಾನಲ್ 25 ವರ್ಷ ಮುಗಿತದ್ನ ಭಾರಿ ಎಡ್ಡೆ ಚಾನೆಲ್. ಈ ಭಾಗದ ಜನಕ್ಲೆಗೆ ನಿಜವಾಯಿನ ಸುದ್ದಿಲು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊರೊಂದು ಗೆಲ್ಮೆದ ಚಾನಲ್ ಆದುಂಡು ಬೊಳ್ಳಿ ಪರ್ಬ ಪೊರ್ಲುಡು ನಡಪಡು ಸುದ್ದಿಲು ಕಾರ್ಯಕ್ರಮಗಳನ್ನು ಸೀದಾ ಇಲಡೆ ಮುಟ್ಟವನ ಈ ಚಾನಲ್ ನನಲಾತು ಎಡ್ಡೆಡ್ಡೆ ಕಾರ್ಯಕ್ರಮಗಳನ್ನು ಕೊರ್ದು ನನಲಾತು ಬುಲೆವಾಡಂದು ಮಂತ್ರಿ ದಿನೇಶ್ ಗುಂಡೂರಾವ್ ಎಡ್ಡೆಪ್ಪು ಬೈಕೇರು. ನಮ್ಮ ಕುಡ್ಲ ಈ ತುಳು ಚಾನೆಲ್ 25 ವರ್ಷ ಪೂರೈಸ್ತಾ ಇದ್ದಾರೆ. ಬಹಳ ಒಂದು ಅತ್ಯಂತ ಉತ್ತಮವಾದಂಥ ಒಂದು ಚಾನೆಲ್ ಇದು. ಈ ಒಂದು ಭಾಗದಲ್ಲಿ ಇಲ್ಲಿಯ ಜನರಿಗೆ ಅನೇಕ ವಿಷಯಗಳನ್ನು, ಸಾಂಸ್ಕೃತಿಕ ಮತ್ತು ಬೇರೆ ಬೇರೆ ಸುದ್ದಿಗಳು, ಎಲ್ಲ ವಿಷಯಗಳನ್ನು ಮುಟ್ಟಿಸ್ತಕ್ಕಂಥದ್ರಲ್ಲಿ ಭಾಳ ಯಶಸ್ವಿಯಾಗಿರುವಂಥ ಒಂದು ಚಾನೆಲ್, ಟಿ ವಿ ಚಾನೆಲ್. ಸೊ ಅದರಿಂದ ಇದು 25 ವರ್ಷ ಪೂರೈಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಇವರು ಒಳ್ಳೆಯ ಒಂದು ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದಾರೆ. 25ನೇ ವರ್ಷದ ಒಂದು ವಾರ್ಷಿಕೋತ್ಸವ ಚೆನ್ನಾಗಿ ನಡೀಲಿ. ಇದು ನೇರವಾಗಿ ಜನರಿಗೆ ಮನೆಗಳಿಗೆ ಹೋಗ್ತಾ ಇರ್ತಕ್ಕಂಥ ಚಾನಲ್ ಆಗಿರೋದ್ರಿಂದ ಇದು ಇನ್ನೂ ಬೆಳೀಲಿ ಮತ್ತು ನಮ್ಮ ಜನರಿಗೆ ಒಳ್ಳೆಯ ಉತ್ತಮ ಒಂದು ಮನೋರಂಜನೆ ಇರ್ಬೋದು, ಕ್ರೀಡೆ ಇರ್ಬೋದು, ಸುದ್ದಿಗಳಿರ್ಬೋದು, ಎಲ್ಲ ವಿಷಯಗಳನ್ನು ಮುಟ್ಟಿಸ್ತಕ್ಕಂಥ ಯಶಸ್ಸು ಅವ್ರಿಗೆ ಸಿಗಲಿ, ಇನ್ನೂ ಹೆಚ್ಚು ಸಿಗಲಿ ಅಂತ ಹಾರೈಸ್ತಾರೆ. ಜುಲೈ 27ಕ್ಕೆ ಐತಾರ ಪುತ್ತೂರು ಕೊಂಬೋಟದ ಬಂಟೇರ್ನ ಭವನಡು ಆಟಿಡೊಂಜಿ ದಿನ ಕೂಟ ದೀವೊಂದುಡುಂದು ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘ ಪುತ್ತೂರು ತಾಲೂಕು ಘಟಕದ ಗುರುಕಾರ್ಯರ್ ಬಾಬು ಮರಿಕೆ ಪಂತೆರ. ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಪುತ್ತೂರು ತಾಲೂಕು ಘಟಕದ ಗುರುಕಾರ್ಯರು ಬಾಬು ಮರಿಕೆ ಸುದ್ದಿಕೂಟುಡು ಮಾಹಿತಿ ಕೊರದು ಸಂಘದ ತಾಲೂಕು ಘಟಕ ಬೊಕ್ಕ ಯುವ ವೇದಿಕೆದ ನಿಲೆಟ್ ಜುಲೈ 27ಕ್ಕೆ ಪುತ್ತೂರು ಕೊಂಬೊಟ್ಟುದ ಬಂಟೇರ್ನ ಭವನಡು ಆಟಿಡೊಂಜಿ ದಿನ ಕಾರ್ಯಕ್ರಮ ದಿವೊಂದಾಂದು ಪಂಡೇರು. ಸಮಾಜದ ಬಂಧುಲೆಗ್ ಬೇತೆ ಬೇತೆ ಗೊಬ್ಬುಲೇನು ನಡಪೌಂಡು 2024-25 ಶೈಕ್ಷಣಿಕ ಸಾಲದ ಅಕೇರಿದ ಪರೀಕ್ಷೆಲಿಡ್ 0% ಹೆಚ್ಚ ಮಾರ್ಕ್ಸ್ ದಿತ್ತಿನ 10 ಬೊಕ್ಕ 12ನೇ ಕ್ಲಾಸ್ ಜೋಕ್ಳಿಗ್ ಮೆಚ್ಚಿಗೆ ಸಂದಾವುಂಡು. ಐತಾರ ಕಾಂಡೆ ಒರಂಬರೆಕ್ ಕಾವು ಮಾರಿಯಮ್ಮ ದೇವಸ್ಥಾನದ ಧರ್ಮದರ್ಶಿ ಚಂದ್ರ ಬಿಸಿ ಇತ್ತದ ಆಟಿಡೊಂಜಿ ದಿನ ಕೂಟ ಉದಿಪನ ಆಪುಂಡು. 11 ಗಂಟೆಗೆ ಸಭಾ ಕಾರ್ಯಕ್ರಮಟು ಶಾಸಕರ ಅಶೋಕ್ ಕುಮಾರ್ ರೈ, ಆದಿದ್ರಾವಿಡ ಸಮಾಜ ಸೇವಾ ಸಂಘದ ರಾಜ್ಯ ಗುರುಕಾರ್ಯರು ಗಣೇಶ್ ಪ್ರಸಾದ್, ದುಂಬುದ ಶಾಸಕರು ಸಂಜೀವ ಮಠಂದೂರು ಬಿನ್ನೆರಾದ ಪಾಲ್ದೆ ತುನುವಿருந்து ಬಾಬುಮರಿಕೆ ಪಂಡೇರು. ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಘಟಕ ಹಾಗೂ ಯುವ ವೇದಿಕೆ ಪುತ್ತೂರು ತಾಲೂಕು ಘಟಕದ ವತಿಯಿಂದ ದಿನಾಂಕ 27/2/2025 ಆದಿತ್ಯವಾರ, ಅಂದರೆ ನಾಡಿದ್ದಿದೆ ಬರುವ ಆದಿತ್ಯವಾರ, ನಾವು ಬಂಟ್ರ ಭವನದಲ್ಲಿ ನಮ್ಮ ಸಂಘಟನೆಯಿಂದ ಆಟಿಡೊಂಜಿ ದಿನ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈಗ ಹಿಂದುಳಿದವರಾಗಿದ್ದ ನಮ್ಮ ಒಂದು ಆದಿದ್ರಾವಿಡ ಸಮುದಾಯವು ನಾವು ಕೂಡ ಈಗ ಪ್ರಗತಿ ಪಥದಲ್ಲಿ ಸಾಗುತ್ತಿದ್ದೇವೆ. ಹಾಗಾಗಿ ಸಂಘಟನೆಯನ್ನು ಇನ್ನಷ್ಟು ಉತ್ತಮ ಒಂದು ವೇಗದಲ್ಲಿ ಹಾಗೂ ಉತ್ತಮ ದಾರಿಯಲ್ಲಿ ಕೊಂಡೊಯ್ಯಬೇಕೆಂಬ ಉದ್ದೇಶದಿಂದ ಕಳೆದ 2002ರಲ್ಲಿ ನಮ್ಮ ಸಂಘಟನೆ ಪುತ್ತೂರಲ್ಲಿ ಉದ್ಘಾಟನೆ ಆಯಿತು, ಸ್ಥಾಪನೆ ಆಯಿತು. ಅಲ್ಲಿಂದ ನಿರಂತರವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದೇವೆ. ಹಿರಿಯ ನಾಗರಿಕರಿಗೆ ವಿಜಯ್ ಸ್ಮಾರ್ಟ್ ಬಜಾರ್ಡ್ ಆಟಿದ ಕೂಟ ಕಾರ್ಯಕ್ರಮ ಅಟ್ಟಣೆ ಆದಿತ್ತಡು. ಈ ಲೇಸುಡು ಹಿರಿಯ ನಾಗರಿಕರಿಗೆ ಪಾಕ ಪಂತಲು ನಡತುಂಡು. ಗೆಂದಿನಕ್ಲೆಗ್ ಬಿನ್ನೆರು ಇನಾಮನು ಕೊರಿಯರು. ಕುಡ್ಲದ ಬಿಗ್ ಬಜಾರ್ ಉಡುಪುನ ಸ್ಮಾರ್ಟ್ ಬಜಾರ್ ಅಂಚನೆ ಹಿರಿಯ ನಾಗರಿಕರನ್ನ ಒತ್ತಿಡ್ದು ಆಟಿದ ಕೂಟ ಅಟ್ಟಣೆ ಆದಿತ್ತಂಡು. ಸ್ಮಾರ್ಟ್ ಬಜಾರ್ದ ಪ್ರವೀಣ್ ಕುಮಾರ್ ಈ ಲೇಸನು ನಡಪಾದ ಕೊರಿಯರೆ ಅನುಮಲ್ತದಿತ್ತರು. ಹಿರಿಯ ನಾಗರಿಕರನ್ನ ಪರವಾದ ಕುಸುಮ ನವೀನ್ ಕುಮಾರ್ ಬತ್ತಿ ಬಿನ್ನೇರನಿ ಎದುಕೊಂಡರು. ಈ ಪೊರ್ತುಡು ಶಕುಂತಲಾ ವಿಜಯ್ ಕುಮಾರ್ ಆರು ಬರಿತಿನ ವಿಶೇಷವಾಯಿನ ಪದ ತೊಟ್ಟಿಗೆ ಅಂಚನೆ
ಹಿರಿಯ ನಾಗರಿಕರನ್ನ ಕೂಟದ ಕುಲು ಬತ್ತಿ ಬಿನ್ನೆರನು ನಲಿಕೆದೊಟ್ಟಿಗೆ ಎದುಕೊಂಡೆರು. ಡಾಕ್ಟರ್ ಪ್ರಿಯಾ ಹರೀಶ್ ಬೊಕ್ಕ ಪೂರ್ಣಿಮಾ ಪೇಜ್ ಅವರ ಮಲ್ಲ ಬಿನ್ನೆರೆ ಮಣಿಟ್ಟಿತ್ತೆರು. ಈ ಪೊರ್ತುಡು ಆಟಿದ ಉಡುಗೆ ತೊಡುಗೆ ಪಂಪಿನ ಪಂತನು ಅಟ್ಟಣೆ ಮಲ್ತಿದಿತ್ತೆರು. ಗೆಂದಿನಕ್ಲಿಗ್ ಬತ್ತಿ ಬಿನ್ನೆರ್ ಇನಾಮ್ಲಿನ ಪಟ್ಟೇರು. ಆಟಿದ ವಿಶೇಷ ಖಾದ್ಯ ಪತ್ರೋಡೆ ಅಂಚನೆ ಮಂಜಲ್ದಿರುತ್ತ ಗಟ್ಟಿ ಪೆಲಕಾಯ್ದ ಗಟ್ಟಿ ಪೂಂಬೆದ ಚಟ್ನಿನ ಮಾತಿರ್ಲ ಸಬಿತೊಂಡೆರು. ಈ ಪೊರ್ತುಡು ಸ್ಮಾರ್ಟ್ ಬಜಾರ್ದ ದಿನೇಶ್ ಕಾರ್ಯಕ್ರಮನು ಸುಧಾರ್ತು ಕೊರಿಯರು. ಹಿರಿಯರಾಯ್ನ ಸ್ನೇಹಲತಾ ದಿವಾಕರ್ ಪ್ರಾರ್ಥನೆ ಮಲ್ತೆರು. ಆಟಿದ ಉಡುಗೆ ತೊಡುಗೆದ ಪಂತೊಡು ತೀರ್ಪುಗಾರರಾದ ಮಲ್ಲ ಬಿನ್ನೆರೆ ಮಣಿಟ್ಟಿತ್ತಿನ ಯಕ್ಷ ಮಂಜುಳಾ ಸಂಚಾಲಕಿದ ಪೂರ್ಣಿಮಾ ಪೇಜ್ ಅವರ ಅಂಚನೆ ನಮ್ಮ ಕುಳ್ಳದ ಡಾಕ್ಟರ್ ಪ್ರಿಯಾ ಹರೀಶ್ ಪಾಲ್ಪಡೆದು ಆಟಿದ ಮಹತ್ವದ ಬಗ್ಗೆಲ್ಲ ತಿರಿಪಾದ ಕುರಿಯರು. ಈ ಸರಿ ಮುಂಗಾರು ಮಲ್ಲೆಗೆ ಓಲ್ ಬೈದು ಬತ್ತಿನ ಉಂತಿನಿ ಹೆಜ್ಜಿ ದೊಂಬಗಾಯ್ದಂಡ ಒಕ್ಕ ಏಪಂಡಲ್ಲ ದೊಂಬಿತ್ತಂಡ ಈ ಸಾರಿ ದೊಂಬಲೆಜ್ಜಿ ದಾಲೆಜ್ಜಿ ಬತ್ತೇರು ತುಳುವರ್ನ ಅಪ್ಪೆ ದಮ್ಮೇರು ಬತ್ತೇರು ಕುಟ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಬರ್ಪುನ ಸೆಪ್ಟೆಂಬರ್ 22 ಅಕ್ಟೋಬರ್ 2 ಮುಟ ಬಿ ಜನಾರ್ದನ ಪೂಜಾರಿಯರನ ಮಾರ್ಗದರ್ಶನಡು ಮಂಗಳೂರು ದಸರಾ ಮಹೋತ್ಸವ ನಡಪುಡು. ಆ ಲೆಕ್ಕಡು ಜುಲೈ 27 ಐತಾರ ಮಧ್ಯಾಹ್ನೊಡ್ತು ಬೊಕ್ಕ 3 ಗಂಟೆಗೆ ಕ್ಷೇತ್ರಡು ದಸರಾ ಮಹೋತ್ಸವ ಸಮಾಲೋಚನಾ ಸಭೆ ಅಟ್ಟಣೆ ಮಲ್ತದೆರು. ಸಂಘ ಸಂಸ್ಥೆಲಿನ ಪದಾಧಿಕಾರಿಲು ಭಕ್ತರು ಹೆಚ್ಚು ಜನ ಈ ಸಭೆಟ್ ಪಾಲದೆತನೊಡೊಂದು ಕ್ಷೇತ್ರಾಡಳಿತ ಸಮಿತಿ ಬೊಕ್ಕ ಅಭಿವೃದ್ಧಿ ಸಮಿತಿ ಪ್ರಕಟಣೆಡು ಭಿನ್ನೈ ತೊಂದುಡು. ಉದಿತ ಇನಿತ ತುಳು ವಾರ್ತೆಲು ಸೊಲ್ಮೆಲು.